ಸಿನಿಮಾ ನಟಿ ರಚಿತಾ ರಾಮ್ ಜನವರಿ 26ರ ಗಣರಾಜ್ಯೋತ್ಸವದ ದಿನದಂದು ಕ್ರಾಂತಿ ದಿನ ಸಿನಿಮಾ ಹೇಳಿಕೆ ನೀಡಿ ಸಂವಿಧಾನಕ್ಕೆ ಕಳಂಕ ತಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗದ ಕೆಲವು ಕಲಾವಿದರು ನೀಡುವ ಹೇಳಿಕೆಗಳು ಬಹಳಷ್ಟು ಜನರನ್ನು ಗೊಂದಲದಲ್ಲಿ ಇರುವಂತೆ ಮಾಡುತ್ತಿದ್ದಾರೆ. ಅವರ ಕೆಲಸ ನಟಿಸುವುದು ಮಾತ್ರವಾಗಿದ್ದರೆ ಒಳಿತು, ಅದನ್ನು ಬಿಟ್ಟು ಸಂವಿಧಾನವಾಗಿ ಪಡೆದಂತಹ ದಿನಗಳು ಅವುಗಳನ್ನು ತಮ್ಮ ಸಿನಿಮಾದ ಪ್ರಚಾರಕ್ಕೋಸ್ಕರ ಜನವರಿ 26ರಂದು ಗಣರಾಜ್ಯೋತ್ಸವ ದಿನ ಅಲ್ಲ, ಕ್ರಾಂತಿಯ ದಿನವೆಂದು ಹೇಳಿಕೆ ನೀಡಿ ಸಂವಿಧಾನಕ್ಕೆ ಅವಮಾನ ಮಾಡಿದ ಈ ನಟಿ ರಚಿತಾ ರಾಮ್ ಕ್ಷಮೆ ಯಾಚಿಸದಿದ್ದರೆ ದೇಶ ಬಿಟ್ಟು ತೊಲಗಲಿ ಎಂದು ರಾಜ್ಯಾಧ್ಯಕ್ಷರು BM ಮುನಿಮಾರಪ್ಪ ಹಾಗೂ ಜೈ ಭೀಮ್ನ ವಿವಿಧ ಸಂಘಟನೆಗಳಿಂದ ಹಾಗೂ ಜೈ ಭೀಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ವತಿಯಿಂದ ರಚಿತಾ ರಾಮ್ ನಟಿ ವಿರುದ್ಧ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ನೀಡಿದ್ದಾರೆ. ವರದಿ ಆಂಟನಿ ಬೇಗೂರು. ಸರ್, ಈಗಾಗಲೇ ಅವರು ಹೇಳಿ 15 ದಿವಸ ಆಗ್ತಾ ಬರ್ತದೆ. ಇದುವರೆಗೂ ಕೂಡ ಚಲನಚಿತ್ರ ಮಂಡಳಿಯಿಂದ ಅವ್ರ ಕೈಲಿ ಕ್ಷಮೆ ಕೇಳಿಸ್ಬೇಕು, ಅವ್ರ ಕೈಲಿ ಕ್ಷಮೆ ಕೇಳಿಸ್ಬೇಕು, ನಮ್ಮ ಮಂಡಳಿಗೆ ಒಂದು ಗೌರವ ಹೊರಟೋಗುತ್ತೆ ಅನ್ನೋದು ನಿಮ್ಮ ಮನಸ್ಸಿಗೆ ಬಂದಿಲ್ಲ, ನೀವು ಕೂಡ ಕೇಳಿಸಿಲ್ಲ. ಯಾಕೆ ಸರ್? ಸರ್, ಇದ್ರ ಬಗ್ಗೆ ನಮಗೆ ಖಂಡಿತ ಮಾಹಿತಿ ಇಲ್ಲ. ನಾವು ಊರಲ್ಲಿ ಇರ್ಲಿಲ್ಲ, ನಾವು ಅಲ್ಲಿ ಹೊರಗಡೆ ಹೋಗಿದ್ವಿ. ನಾವು 2 ದಿವಸ ಬಂದಿರೋದು, ನಮ್ಮ ಬರ್ತಾರೆ, ಅಧ್ಯಕ್ಷ ಕೇಳ್ತೀನಿ. ಅಧ್ಯಕ್ಷ ಕಾಲ್ ಮಾಡಿದಾಗ ಅಧ್ಯಕ್ಷ ಹೇಳಿದ್ರು, ಈ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ, ಈ ನೀವು ಕೊಡ್ತಾ ಇರೋದು ತುಂಬಾ ಒಳ್ಳೆ ಕೆಲಸ ಮಾಡಿ, ಸೊ ನೀವೇನು ಮನವಿ ಕೊಡ್ತೀರಾ ಮನವಿ ಕೊಡಿ, ಆ ಮನವಿ ನಾವು ಸ್ವೀಕಾರ ಮಾಡ್ಕೊಂಡು ನಿಮ್ಮ ಮನವಿಗೆ ಏನು ಸ್ಪಂದಿಸಂತ ಕೆಲಸ ನಾವು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಈ ಮನವಿಗೆ ಫಿಲಿಂ ಚೇಂಬರ್ ಏನಾದ್ರು ಸ್ಪಂದಿಸಿಲ್ಲ ಅಂತಂದ್ರೆ 26ನೇ ತಾರೀಕು ಗಣರಾಜ್ಯೋತ್ಸವ ಇದೆ, ಇನ್ನ 2 ದಿನ ಇದೆ. ಇನ್ನ 2 ದಿನದಲ್ಲಿ ಆಕೆ ಏನಾದ್ರು ಸಾರಿ ಕೇಳಿಲ್ಲ ಅಂತಂದ್ರೆ ಆಕೆಗೆ ಎಲ್ಲಿದ್ರು ಹುಡ್ಕೊಂಡೋಗಿ ಇಲ್ಲೇನ್ ಬಂದಿರೋ ಸಂಘಟನೆಗಳೆಲ್ಲ ಸೇರಿ ಮಸಿ ಬೆಳೆಯುವಂತ ಕೆಲಸ ಮಾಡ್ತೀವಿ, ಅವ್ರಿಗೆ ಮಸಿ ಬೆಳೆಯುವಂತ ಕೆಲಸ ಮಾಡ್ತೀವಿ. ಸೊ ಅದಕ್ಕೆ ಈ ಒಂದು ಎಲ್ಲ ಮುಂದೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀರಿ ಅಷ್ಟೇ. ಸೊ ಫಿಲಿಂ ಚೇಂಬರ್ ಇದನ್ನ ಈ ಒಂದು ಮನವಿನ ಸ್ವೀಕಾರ ಮಾಡಿಕೊಂಡು ಅದನ್ನ ತಗೊಂಡು ಆಕೆಗೆ ಕರೆಸಿ ನೀವು ಇಲ್ಲೇ ಎಲ್ಲ ಮಾಧ್ಯಮ ಮಿತ್ರರ ಮುಂದೆ ಬಹಿರಂಗ ಸಭೆಯಲ್ಲಿ ಆಕೆ ಹೇಳಿಕೆ ಕೊಟ್ಟಿದ್ದಾರೆ, ಗಣರಾಜ್ಯೋತ್ಸವ ವ್ಯವಸ್ಥೆ ಬಿಟ್ಬಿಡಿ ಕ್ರಾಂತ್ಯೋತ್ಸವ ಮಾಡೋಣ ಅಂತ. ಆಕೆನೇ ಮತ್ತೆ ಮಧ್ಯೆ ಬಹಿರಂಗವಾಗಿ ಈ ಒಂದು ಕ್ಷಮಾಪಣೆ ಕೇಳಬೇಕನ್ನೋದು ಇಲ್ಲಿರೋದಕ್ಕಂತ ಎಲ್ಲರದು ಆದೇಶ ಸರ್. ಈಗ ನೀವು ಮನವಿ ಕೊಡ್ತಾ ಇದ್ದೀರಾ, ಖಂಡಿತ ಇದನ್ನ ನಾವು ಇಲ್ಲಿಂದ ಚೌಕಟ್ಟಲ್ಲಿ ಏನ್ ಮಾಡ್ಬೇಕೋ ನಾವು ಖಂಡಿತ ಮಾಡ್ತೀವಿ, ಅದು ಎರಡನೇ ಮಾತಿಲ್ಲ. ಅವಕಾಶ ಬೇಡ ಇದೆಯಮ್ಮ. ಈಗ ನೋಡಮ್ಮ, ಈಗ ಕೇಳಿ, ಅಲ್ಲಿವರೆಗೂ ಅವಕಾಶ ಬೇಡ. ಈಗ ನೀವು ಬಂದಿದ್ದೀರಾ, ನೀವು ಕೊಟ್ಟಿದ್ದೀರಾ. ಈಗ ನಮ್ಮ ಅಧ್ಯಕ್ಷರು ಬಂದ ತಕ್ಷಣ ನಾವು ಆಫೀಸ್ ಬೇರೆ ಕೂತ್ಕೊಂಡು ಮಾತಾಡಿ ಅವ್ರನ್ನ ಕಳ್ಸೋದು ಇಲ್ಲ. ನೋಡಿ, 2 ತರ ಇದೀವಿ ನಾವು. ಅವರು ಇಲ್ಲಿ ಬರ್ಬೋದು, ಅವ್ರ ಕಡೆ ನಾವು ಹೋಗ್ಬೋದು. ಯಾಕೆ ಗೊತ್ತಾ, ಅವರ ಟೈಮು ಹೆಂಗಿರ್ತೋ ನಮ್ಗೆ ಗೊತ್ತಿರೋಲ್ಲ. ಅವ್ರು ಯಾವ ಜಾಗದಲ್ಲಿ ಇರ್ತಾರೋ, ಏನು ಶೂಟಿಂಗ್ ಇದ್ದಾರೋ ಏನು ನಮ್ಗೆ ಗೊತ್ತಿಲ್ಲ. ತಿಳ್ಕೊಂಡು ಖಂಡಿತ ಇದ್ರ ಬಗ್ಗೆ ನಾವು ಇವಾಗ ಇಮಿಡಿಯೇಟ್ ಅಧ್ಯಕ್ಷ ಹತ್ರ ಮಾತಾಡಿ ಅದೇನು ಬೇಕಾದ್ರೂ ಮುಂದುವರಿಸ್ತೀವಿ. ಸರ್, ಇಷ್ಟೊತ್ತಿಗೆ ಈಗಾಗಲೇ ಈ ಕೆಲಸ ನೀವು ಮಾಡಿದ್ರೆ ಇಷ್ಟು ಸಂಘಟನೆಗಳು ಇಲ್ಲಿ ಸೇರ್ತಾ ಇದ್ದಿಲ್ಲ. ನೀವು ಅವ್ರನ್ನ ಫ್ರೀ ಬಿಟ್ಟಿರೋದಕ್ಕೆ ಕಾರಣ ನಾವು ಎಲ್ಲ ಸೇರ್ಕೊಂಡಿದ್ದೀವಿ. ಈಗಾಗಲೇ ರಾಜ್ಯದ ಜನಕ್ಕೆ ಗೊತ್ತಾಗಿದೆ, ಇದು ದೊಡ್ಡದಾಗಿ